ಲಾಕ್ಡೌನ್ ಮತ್ತು ವೀಕೆಂಡ್ ಕರ್ಫ್ಯೂ ಸಮಾಜಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಸೋಂಕಿನ ಬಗ್ಗೆ ಜಾಗೃತಿಯಿಂದ ಜೀವನ ಮಾಡಬೇಕು ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸರ್ಕಾರ ಕಠಿಣ ನಿಯಮಗಳನ್ನು ಹೊರಡಿಸಿದ್ರೆ ನನ್ನ ವಿರೋಧ ಇಲ್ಲ. ಕರಾವಳಿಯಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಸಮಸ್ಯೆಯಾಗಿದೆ. ಬ್ರಹ್ಮಕಲಶ, ಯಕ್ಷಗಾನ ಇಂತಹ ಆಚರಣೆಗಳಿಗೆ ಬಹಳಷ್ಟು ಸಮಸ್ಯೆಯುಂಟಾಗಿದೆ. ಅನುಭವದ ಕೊರತೆಯಿಂದ ಲಾಕ್ಡೌನ್ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲೀಗ ಒಮಿಕ್ರಾನ್ ಅಲ್ಲ, ಮೇಕಿಕ್ರಾನ್ ಇದೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಜನರಲ್ಲಿ ಕೊರೋನಾ ಸಮಸ್ಯೆ ಇಲ್ಲ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದರು. ಇನ್ನು ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಮಾಡೋದ್ರ ಮೂಲಕ ಕೊರೋನಾ ಸಮಸ್ಯೆ ಎದುರಿಸಲಿಕ್ಕೆ ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಮಸ್ಯೆ ಆಗಿದೆ. ನನ್ನ ಒಂದು ಅಭಿಪ್ರಾಯ, ನಾನು ನಾಗರಿಕರ ಜೊತೆ ಸಮಾಜ ಜೊತೆ ಇರುವಂಥ ಬಹಳಷ್ಟು ಮಂದಿಗೆ ಒಂದು ಅಭಿಪ್ರಾಯ ಇದೆ. ಕೊರೋನಾದ ಪರಾಕಾಷ್ಠೆಯನ್ನು ನಾವು ನೋಡಿದ್ದೇವೆ. ಈಗ ಒಮಿಕ್ರಾನ್, ನಾವು ಅದರ ಜೊತೆ ಜಾಗೃತಿ ಇಟ್ಕೊಂಡು ನಾವು ಜೀವನ ಮಾಡಬೇಕು. ಅನೇಕ ಜನ ಕೆಲಸ ಕಳ್ಕೊಂಡ್ರು, ಕೆಲಸಕ್ಕೆ ಜನ ಅವರ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಅನುಭವಿಸಿದರು. ನಾನು ಕೊರೋನಾ ಮಹಾಮಾರಿಯ ವಿರುದ್ಧ ಕಠಿಣ ನಿಲುವನ್ನು ಮಾಡಬೇಕು ಅಂತ ನಾನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಂತದಲ್ಲ. ಆದರೆ ಇದು ಜನರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಲಾಕ್ಡೌನ್ ಆದರೆ, ಇನ್ನು ಈ ವೀಕೆಂಡ್ ಕರ್ಫ್ಯೂ ಆದರೆ ಜನರಿಗೆ ಖಂಡಿತ ಸಮಸ್ಯೆ. ಧಾರ್ಮಿಕ ಕಾರ್ಯಕ್ರಮಗಳು ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಬ್ರಹ್ಮಕಲಶಗಳು ದೇವಸ್ಥಾನ ಅವರವರ ನಂಬಿಕೆ ಮೇಲೆ ದಿನಾಂಕವನ್ನು ಇಟ್ಟಿದ್ದಾರೆ. ನೇಮೋತ್ಸವ, ಕೋಲೋತ್ಸವ, ಕಾಲಾವಧಿ ಜಾತ್ರೆ, ಅದನ್ನು ಕೆಲವು ಸಾರಿ ಮುಂದೂಡಲಿಕ್ಕೂ ಕೂಡ ಕಷ್ಟ ಇದೆ. ಎಲ್ಲ ಜನರಿಗೆ ವ್ಯವಹಾರಕ್ಕೆ ತೊಂದರೆ ಆಗಿದೆ. ಅವರ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ತೊಂದರೆ ಆಗಿದೆ. ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರಬೇಕು. ವೀಕೆಂಡ್ ಕರ್ಫ್ಯೂವಿನ ಬಗ್ಗೆ ಬಹಳ ಜನರಲ್ಲಿ ಇದರ ಬಗ್ಗೆ ಜಿಜ್ಞಾಸೆ ಇದೆ. ಹತೋಟಿ ಮಾಡಲಿಕ್ಕೆ ಸರ್ಕಾರ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆ ಹೊರತು. VK Furniture and Electronics, our third mega showroom now at Kallapu, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.